ಕೇಸುಗಳನ್ನು ಜಡಿದು ಪ್ರತಿಭಟನೆಯ ಹಕ್ಕನ್ನು ಕಸಿಯುವ ಉಡುಪಿ ಜಿಲ್ಲಾ ಪೊಲೀಸ್ ಇಲಾಖೆಯು ಹಾಕಿರುವ ಕೇಸುಗಳ ವಿರುದ್ಧ ಕಾನೂನು ಹೋರಾಟಕ್ಕೆ ಎಸ್ಡಿಪಿಐ ಬದ್ಧ. ದೆಹಲಿಯಲ್ಲಿ ನಡೆಸಿದ ಸಿವಿಲ್ ಡಿಫೆನ್ಸ್ ಮಹಿಳಾ ಪೊಲೀಸ್ ಅಧಿಕಾರಿ ಸಾಬಿಯಾ ಸೈಫಿಯಾ ಅತ್ಯಾಚಾರ ಮತ್ತು ಬರ್ಬರ ಹತ್ಯೆ ಖಂಡಿಸಿ ಹಾಗೂ ಹತ್ಯೆಯ ಆರೋಪಿಗಳನ್ನು ತಕ್ಷಣವೇ ಪತ್ತೆ ಹಚ್ಚಿ ಬಂಧಿಸುವಂತೆ ಮಂಗಳವಾರ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಉಡುಪಿ ಜಿಲ್ಲೆ ವತಿಯಿಂದ ಶಾಂತಿಯುತ ಪ್ರತಿಭಟನೆ ಮತ್ತು ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಟನೆಯ ಸಂಬಂಧ ಪೂರ್ವಾನುಮತಿಗಾಗಿ ಹಾಗೂ ಧ್ವನಿವರ್ಧಕದ ಅನುಮತಿಗಾಗಿ ತಹಶೀಲ್ದಾರ್ ಅವರನ್ನ ಭೇಟಿ ಮಾಡಿ ಉಡುಪಿ ಅನುಮತಿಗಾಗಿ ಸಂಪರ್ಕಿಸಿದ್ದೇವೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರ ಕಚೇರಿಗೆ ಭೇಟಿ ನೀಡಿ ಈ ಕುರಿತು ಡಿವೈಎಸ್ಪಿ ಅವರೊಂದಿಗೆ ಚರ್ಚಿಸಿ ಪ್ರತಿಭಟನೆಗೆ ಅವಕಾಶ ಪಡೆದಿದ್ದೇವೆ ಎಂದು ಸಂಘಟನೆ ತಿಳಿಸಿದೆ. ಇದಾದ್ಮೇಲೆ ಪೊಲೀಸರು ಏಕಾಏಕಿ ಅವರೇ ಪ್ರಚೋದನೆಗೆ ಒಳಗಾದವರಂತೆ. ಸುಮಾರು ಎಸ್ಡಿಪಿಐನ 35 ಸದಸ್ಯರ ಪೈಕಿ ಈ ಕಾರ್ಯಕ್ರಮಕ್ಕೆ ಯಾರು ಅತಿಥಿಗಳಾಗಿ ಹೊರಗಡೆಯಿಂದ ಆಗಮಿಸಿದ್ರು, ಅಂದ್ರೆ ಅವರು ಯಾರು ಎಸ್ಡಿಪಿಐನ ಸಾಮಾನ್ಯ ಕಾರ್ಯಕರ್ತರಲ್ಲದೆ ಕಾರ್ಯಕ್ರಮಕ್ಕೆ ಹೊರಗಿನಿಂದ ಅತಿಥಿಗಳಾಗಿ ಆಗಮಿಸಿ ಈ ಕಾರ್ಯಕ್ರಮ ಖಂಡಿಸುತ್ತಿದ್ದಂಥದ್ದು ಅವರು ಕೂಡ, ಅದರಲ್ಲಿ ಕೆಲವರು ಸ್ಥಳಕ್ಕೆ ಬಾರದೇ ಇದ್ದವರು ಕೂಡ ಅತಿಥಿ ಲಿಸ್ಟ್ ನಲ್ಲಿ ಅವರ ಹೆಸರಿದೆ ಅನ್ನೋ ಒಂದೇ ಕಾರಣಕ್ಕೆ ಯಾವ ತನಿಖೆಯೂ ನೋಡದೆ ಮತ್ತೆ ತೀರ್ಮಾನಗಳನ್ನು ಕೂಡ ನೋಡದೆ